ಡಿಸೆಂಬರ್ 19ರಂದು ಮಂಗಳೂರಿನಲ್ಲಿ ನಡೆದ ಗಲಭೆ ಹಾಗೂ ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಿಸಿ ವಿನಾಕಾರಣ ಕಾಸರಗೋಡು ಮಂಜೇಶ್ವರ ಸಹಿತ ಕೇರಳದ ಹಲವಾರು ಮಂದಿಗೆ ತನಿಖೆಗೆ ಹಾಜರಾಗಲು ನೋಟಿಸ್ ಕಳುಹಿಸಲಾಗಿದೆ. ಪೊಲೀಸರ ಕಿರುಕುಳವನ್ನು ಕಾಸರಗೋಡು ಜಿಲ್ಲೆಯ ಜನಪ್ರತಿನಿಧಿಗಳು ಖಂಡಿಸಿದ್ದು ನ್ಯಾಯ ಸಿಗುವ ತನಕ ಹೋರಾಟ ನಡೆಸುವುದಾಗಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಗೋಲಿಬಾರ್ನಲ್ಲಿ ಇಬ್ಬರು ಮೃತಪಟ್ಟ ಬಳಿಕ ಅಂದಿನ ಗಲಭೆಯಲ್ಲಿ ಕೇರಳಿಗರ ಕೈವಾಡವಿದೆ ಎಂದು ಪೊಲೀಸ್ ಕಮಿಷನರ್ ಆರೋಪಿಸಿದ್ದು, ಮಾತ್ರವಲ್ಲದೆ ಕಾಸರಗೋಡಿನಿಂದ ವರದಿಗಾರಿಕೆಗೆ ತೆರಳಿದ ಮಾಧ್ಯಮ ವರದಿಗಾರರನ್ನು ಬಂಧಿಸಿ ಕಿರುಕುಳ ನೀಡಿದ್ದಾರೆ. ಆ ಪ್ರಕರಣದ ಬಳಿಕ ಅಂದು ಮಂಗಳೂರಿಗೆ ವಿವಿಧ ಕೆಲಸ ಕಾರ್ಯಗಳ ನಿಮಿತ್ತ ತೆರಳಿದವರಿಗೆ ಮೊಬೈಲ್ ಟವರ್ ಮೂಲಕ ನಂಬರ್ ಪಡೆದು ತನಿಖೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿರುವುದು ಅನ್ಯಾಯವಾಗಿದೆ ಎಂದು ಜನಪ್ರತಿನಿಧಿಗಳು ಆರೋಪಿಸಿದ್ದಾರೆ. ಸರ್ಕಾರದ ಕಾನೂನುಗಳನ್ನು ವಿರೋಧಿಸುವ ಜನತೆಯ ಹಕ್ಕುಗಳನ್ನು ದಮನಿಸುವ ಅನಿವಾರ್ಯತೆ ಕಮಿಷನರಿಗೇಕೆ ಎಂಬುದು ಗೊತ್ತಾಗಬೇಕಿದೆ. ತಾವು ಆಯ್ಕೆ ಮಾಡಿದ ಸರ್ಕಾರದೊಡನೆ ಜನತೆಗೆ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರಿಸಲು ಸರ್ಕಾರವಿದೆ. ಮಧ್ಯೆ ಕಮಿಷನರ್ ಏಕೆ ಸರ್ಕಾರದ ತೀರ್ಮಾನ ಸಮರ್ಥಿಸುವ ದಲ್ಲಾಳಿ ಕೆಲಸ ನಿರ್ವಹಿಸಬೇಕು ಮೊದಲಾದ ರೀತಿಯಲ್ಲಿ ಪ್ರಶ್ನೆಗಳು ಹುಟ್ಟು ಹಾಕಿವೆ. ಗೋಲಿಬಾರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವತ್ತು ಅಲ್ಲಿ ಏನೋ ಒಂದು ಹಿಂಸಾಚಾರ ಮತ್ತು ಗಲಭೆ ನಡೆಯಿತು. ಅವತ್ತು ಆ ಪ್ರದೇಶದಲ್ಲಿದ್ದಂತಹ ಸ್ಟೇಟ್ ಬ್ಯಾಂಕ್ ಪರಿಸರ, ಬಂದರ್ ಮತ್ತು ಕುದ್ರೋಳಿ ಪರಿಸರದಲ್ಲಿದ್ದಂತಹ ಅದೆಷ್ಟು ಮಂದಿ ಇದ್ರು ಆ ನೆಟ್ವರ್ಕ್ ಅಲ್ಲಿ ಮೊಬೈಲ್ ಟವರ್ನಲ್ಲಿ, ಅವರಿಗೆಲ್ಲರಿಗೂ ಕೂಡ ಈಗ ಸಮನ್ಸ್ ಕಳಿಸ್ತಾ ಇದ್ದಾರೆ ಮಂಗಳೂರು ಕಮಿಷನರ್ ಹರ್ಷ PS ಮತ್ತು ಅಸಿಸ್ಟೆಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ. ಇದರಲ್ಲಿ ಈಗ 2000ರಷ್ಟು ಮಂದಿಗೆ ನಾವು ಸಮನ್ಸ್ ಕಳಿಸಿದ್ದೇವೆ ಅಂತೇಳಿ ಪೊಲೀಸ್ ಇಲಾಖೆ ನಮಗೆ ಹೇಳಿದೆ. ಅದರಲ್ಲಿ ಸುಮಾರು 1800ರಷ್ಟು ಕೇರಳಿಗರು ಸೇರಿದ್ದಾರೆ ಹೇಳ್ತಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೇವೆ, ಡಿಸೆಂಬರ್ 19ಕ್ಕೆ ಮಂಗಳೂರಿನಲ್ಲಿ ಯಾವುದೇ ಕರ್ಫ್ಯೂ ಇರಲಿಲ್ಲ. ಅದೊಂದು ಕಾಸ್ಮೋಪಾಲಿಟನ್ ಸಿಟಿ ಆಗಿರುವಾಗ ಅಲ್ಲಿಗೆ ಎಲ್ಲಾ ಭಾಗದಿಂದ ಜನ ಸ್ವಾಭಾವಿಕವಾಗಿ ಬರ್ತಾರೆ. ಆ ಬಂದವರಿಗೆ ಸಮನ್ಸ್ ಕಳಿಸುವಂತದ್ದು ಅದು ನ್ಯಾಯಸಮ್ಮತವಲ್ಲ, ಇದು ಅನ್ಯಾಯವಾಗಿದೆ. ಅದರ ವಿರುದ್ಧ ನಾವು ಖಂಡಿತವಾಗಿ ಹೋರಾಡ್ತೇವೆ.